ಉಡುಪಿಯ ಕುಂದಾಪುರದ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ತಗ್ಗಡ್ಸಿ ಗ್ರಾಮದ ಸರ್ವೆ ನಂಬರ್ 170ರಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ನಿರ್ಮಿಸಬಾರದು ಎಂದು ಸ್ಥಳೀಯರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಉದ್ದೇಶಿತ ಪ್ರದೇಶಕ್ಕೆ ಕಾಮಗಾರಿಗಾಗಿ ಬಂದ ಜೆಸಿಬಿಯನ್ನು ತಡೆದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ತಗ್ಗಡ್ಸಿ ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿದ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕದ ಪ್ರದೇಶದಲ್ಲಿ ವಾಸದ ಮನೆ, ಶಾಲೆ, ಧಾರ್ಮಿಕ ಕೇಂದ್ರ, ಹೊಳೆ, ಅರಣ್ಯ ಪ್ರದೇಶವಾಗಿದ್ದು ಈ ಸ್ಥಳದಲ್ಲಿ ಘಟಕ ನಿರ್ಮಾಣ ಮಾಡುವುದು ಸೂಕ್ತವಲ್ಲ. ಸರ್ವೆ ನಂಬರ್ 170ರಲ್ಲಿ 8.60 ಎಕರೆ ಸ್ಥಳದ 100 ಮೀಟರ್ ಸುತ್ತಳತೆಯಲ್ಲಿ ಮನೆಗಳಿದ್ದು ಇಲ್ಲಿನ ಜನರಿಗೆ ತ್ಯಾಜ್ಯ ನಿರ್ವಹಣಾ ಘಟಕ ಮಾಡಿದ್ದಲ್ಲಿ ವಾಸನೆ, ಆರೋಗ್ಯ ಸಮಸ್ಯೆ, ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ. ಅಲ್ಲದೆ ಈ ಸ್ಥಳಕ್ಕೆ ಹೊಂದಿಕೊಂಡಿರುವ ಹೊಳೆ ನೀರು ಕಲುಷಿತ ಕೂಡಗೊಳ್ಳಲಿದೆ. ಇನ್ನು ಈ ಸ್ಥಳದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸಾಕಷ್ಟು ಮರಗಳಿದ್ದು ಅರಣ್ಯ ಕೂಡ ನಾಶವಾಗುತ್ತದೆ. ಸುತ್ತಲೂ ಕೃಷಿ ಭೂಮಿ ಇದ್ದು ಘನ ಮತ್ತು ದ್ರವ ತ್ಯಾಜ್ಯಗಳು ಭೂಮಿಗೆ ಸೇರಿ ಕೀಟ ಬಾಧೆಗಳು ಉಂಟಾಗೋದ್ರಿಂದ ಬೆಳೆ ಹಾನಿಯಾಗಲಿದೆ ಎಂದು ಊರಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪ್ರತಿಭಟನೆಯಲ್ಲಿ ತಗ್ಗಡ್ಸೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋಪಾಲ್ ಪೂಜಾರಿ, ಸ್ಥಳೀಯರಾದ ಅಕ್ಷಯ್ ತಗ್ಗಡ್ಸೆ, ಗುಲಾಬಿ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೊದಲೇ ನಮಗೆ ವಿಷಯ ಕೊಟ್ಟುಬಿಡಿ. ಅಲ್ಲ ಕಾಯಿಲೆ ಕುಡಿದು ಕಾಯಿಲೆ ಬಂದು ಸಾಯುವ ಬದಲು ಈಗ ಸಾಯ್ತೇವೆ. ನಮ್ಮ ಗಾಡಿ ಹಾರಿಸಿ ಸಾಯಿಸಿ ನಮಗೆ ಆಧಾರ ನೀರು ಕುಡಿಸೋ ಬದಲು ಮೊದಲೇ ವಿಷಯ ಕೊಡಿಸಿ. ಆ ಕಡೆ ಶಾಲೆ ಇತ್ತು. ಫೆಬ್ರವರಿ ಬಂದ್ರೆ ಇದೇ ನೀರು ಕುಡಿಬೇಕಾಗತ್ತೆ. ಯಾಕಂದ್ರೆ ಏಪ್ರಿಲ್ ಮೇಗೆ ಇದೆಲ್ಲ ಬತ್ತಿ ಹೋಗುತ್ತೆ ನೀರೆಲ್ಲ. ಇದೇ ನೀರು ಕುಡಿಬೇಕಾಗತ್ತೆ. ಆದ್ರೆ ಈ ವಿಷ ನೀರು ಕುಡಿಯೋ ಬದಲು ವಿಷನೇ ಕೊಡ್ಬೋದಲ್ಲ ಅವ್ರ. ಯಾಕೆ ಈ ಥರ ಮಾಡ್ತಾರೆ? ಅಲ್ಲ ಹೇಳೋದು, ನಾನು ತಹಸೀಲ್ದಾರಿಗೆ ಮನವಿ ಕೊಟ್ಟಾಯ್ತು, ಪಟ್ಟಣ ಪಂಚಾಯತಿ ಮನವಿ ಕೊಟ್ಟಿದ್ವಿ, ಆಮೇಲೆ DC ನಾವು ಮನವಿ ಕೊಟ್ಟಿದ್ವಿ. ಮತ್ತು ಮನವಿ 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 ಅಂತಿರ್ತಾರೆ. ಒಂದು ಮನವಿಗೂ ರೆಸ್ಪಾನ್ಸೇ ಬಂದಿಲ್ಲ. ಈಗ ಕಂಪೌಂಡ್ ಮಾಡ್ತೀನಿ ಕಸಿನ ತೊಟ್ಟಿ ಯಾವ ಕಾರಣಕ್ಕೂ ಮಾಡಿಕೊಡೋದಿಲ್ಲ. ಕಸಿನ ತೊಟ್ಟಿ ಬಿಟ್ಟು ಬೇರೆ ಯಾವುದು ಮಾಡಿಕೊಡೋದಿಲ್ಲ. ಬ್ಯಾಡ್ದಿದ್ದು ಯಾವುದು ಮಾಡಿಕೊಡೋದಿಲ್ಲ. ಆದ್ರೂ ಕಸಿನ ತೊಟ್ಟಿ ಮಾತ್ರ ಯಾವ ಕಾರಣಕ್ಕೂ ಬಪ್ಪಗಿಲ್ಲ. ನಮ್ಗೆ ನೀರು ಕುಡುಕಲ್ಲ ಅಲ್ಲ ಹತ್ರನೇ ಇರೋದೇ ಇದ್ರು. ಹೊಳೆ ಅಲ್ಲೇ ದಂಡೆಲ್ಲೇ ಇತ್ತು. ಈಗ ಮೇಲೆ ಕಸಿನ ತೊಟ್ಟಿ ಮಾಡ್ರೆ ಹೋಗೋದು ಹೊಳೆಗೆ, ಅದು ಮತ್ತೆ ಎಲ್ಲಿಗೂ ಹೋಗೋದಿಲ್ಲ. ಬೈಂದೂರು ಪಟ್ಟಣ ಪಂಚಾಯತ್ ಆಗಿ ಇನ್ನು 1.5 ವರ್ಷ ಆದಷ್ಟೇ. ಈಗಾಗಲೇ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡುವಂಥ ಗಡಿಬಿಡಿ ಬಂದಿಲ್ಲ. ಮುಂದಿನ ದಿವಸಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಜನರಿಗೆ ತೊಂದರೆ ಇಲ್ಲಿರ್ತಕ್ಕಂಥ ಸೂಕ್ತವಾದಂಥ ಒಂದು ಜಾಗದಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ. ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಅಲ್ಲಿ ಸಮಸ್ಯೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಜಾಗವನ್ನು ಗುರುತಿಸಬೇಕು ಅಂತ ಹೇಳಿ ಈಗಾಗಲೇ ಶಾಸಕರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಹೊಸರೇ ಈ ಪರಿಸರದಲ್ಲಿ ಹಿಂದೆ ನಾವು ಯಾವ ರೀತಿಯಾಗಿ ಈ ಭಾಗದಲ್ಲಿ SLR ಘಟಕ ಮಾಡಬಾರ್ದು ಅಂತಕ್ಕಂಥ ಏನು ಹೋರಾಟ ಇದೆ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಹೊಸ ಈ ಪರಿಸರದಲ್ಲಿ SLR ಘಟಕವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಸರ್ಕಾರದಿಂದ ಅಮೃತ ನಿರ್ಮಲ ನಗರ ಯೋಜನೆಯಡಿಯೂ ಸಹ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅದಕ್ಕೆ ಕ್ರಿಯಾಯೋಜನೆ ಕಾಯ್ದಿರಿಸಿಕೊಂಡಿದ್ದು ಆ ಸ್ಥಳಕ್ಕೆ ಕಾಂಪೌಂಡು ಮತ್ತು ರಸ್ತೆ ಸಂಪರ್ಕ ಮತ್ತು ಇನ್ನಿತರ ಮೂಲಭೂತ ಸೌಲಭ್ಯ ಮಾಡುವ ದೃಷ್ಟಿಯಿಂದ ನಾವು ಕಾಮಗಾರಿ ನಿರ್ವಹಣೆ ಮಾಡಲು ಸುಮಾರು ಒಂದು 6 ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಸಾರ್ವಜನಿಕರು ತುಂಬ ಸ್ಥಳೀಯವಾಗಿ ತುಂಬ ವಿರೋಧ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಎಷ್ಟು ಮನವೊಲಿಸಿದ್ರು ಸಹ ಕೇಳ್ತಾ ಇಲ್ಲ. ತುಂಬ ಅವಶ್ಯಕವಾಗಿರುವಂಥ ಘಟಕವನ್ನು ವ್ಯಾಪ್ತಿಯಲ್ಲಿ ಮಾಡಲೇಬೇಕಾಗಿದೆ, ಅತಿ ಅವಶ್ಯಕವಾಗಿದೆ. ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ನಾವು ಇದನ್ನು ಖಂಡಿತವಾಗಿ ಮಾಡಬೇಕಾಗಿದೆ. ಆದರೆ ಈಗ ನಾವು ಸದ್ಯಕ್ಕೆ ನಾವು ಅಲ್ಲಿ ಕಾಂಪೌಂಡ್ ಮತ್ತು ರಸ್ತೆ ಮಾತ್ರ ಮಾಡ್ತಾ ಇದ್ದೀವಿ. ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೂ ಸಹ ನಾವು ಅಪ್ಲೈ ಮಾಡಿದ್ವಿ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದ ನಂತರ ನಾವು ಘನತ್ಯಾಜ್ಯದ ಕೆಲಸನ ನಾವು ಶುರು ಮಾಡ್ತೀವಿ. ಈಗ ದಯವಿಟ್ಟು ನಮಗೆ ಇದನ್ನು ಕಾಮಗಾರಿ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಕೇಳಿಕೊಂಡು ನಾವು ಇವತ್ತು ಬಂದಿದ್ವಿ. ಇವತ್ತು ಸಹ ಇವರು ತುಂಬ ವಿರೋಧ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಮೇಲಾಧಿಕಾರಿಗಳಿಗೆ ನಾವು ವರದಿ ಮಾಡಿ ಮುಂದಿನ ಕ್ರಮ ಏನು ಹೇಳ್ತಾರೆ ಮೇಲಾಧಿಕಾರಿಗಳು ಆ ಥರ ಕ್ರಮ ಕೈಗೊಳ್ತೀವಿ.